UKG, LKG, 1, 2, 3, 4 ಸ್ಟ್ಯಾಂಡರ್ಡ್. ಹೇಳಿ ನನಗೆ ಸ್ವಲ್ಪ ಸಮಸ್ಯೆ ಇದೆ. ಈಗ UKG ಫಸ್ಟ್ ಸ್ಟ್ಯಾಂಡರ್ಡ್ ಬರ್ತಾ ಇದ್ದೀರಿ ಈಗ. ಓಕೆ, ನೀವು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇರಿ. ನೀಚ ಬರ ರಾಣಿ ಇಲ್ವಾ? ಓಕೆ, ಆಯ್ತು ಕೆಳಗಾಕಿ. ಅವರೆಲ್ಲ ಒಂದು ಸೈಡಿಗೆ ನಿಂತ್ಕೊಳ್ಳಪ್ಪ, ಈಚೆ ಬನ್ನಿ. ಒಂದು ಸೈಡಿಗೆ ಹೋಗಿ, ಈ ಕಡೆ ಸೈಡಿಗೆ. LKG, UKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್. ಒಂದು ಸೈಡಿಗೆ ಹೋಗಿ, ಮಕ್ಕಳೇ. ಆಯ್ತು, ನೀವು LKGಯಿಂದ ಈಗ ಒಂದಕ್ಕೆ ಬಂದಿದ್ದಾ ಅಲ್ಲಿ UKGಯಿಂದ ಒಂದಕ್ಕೆ ಬಂದಿದ್ದಾ? ಬಂದಿದ್ದಾ? ಎಲ್ಲಿಂದ ಬಂದಿದ್ದೀಗ? UKGಯಿಂದ ಡೈರೆಕ್ಟಾಗಿ ಬಂದ್ರಿ? ಓಕೆ, ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್. ಬರ್ರಿ. ಹೆಸರೇನಾ? ಆರುಷ್. ಎಸ್, ಕಮಾನ್, ಗುಡ್. ಇಲ್ವಾ? ಇಲ್ಬಾರ ಇವರಾಣಿ, ಇಲ್ವಾ? ಈ ಕಡೆ ಬನ್ನಿ. 4ನೇ ಕ್ಲಾಸ್ ಅವರು ಈ ಕಡೆ ಬನ್ನಿ. 5ರಿಂದ 7 ಯಾರಿದ್ದೀರಿ? 5ರಿಂದ 7 ನೀವು ಈ ಕಡೆ ಬನ್ನಿ. 5ರಿಂದ 7 ಯಾಕೆ ನೀನು ಎಷ್ಟನೇ ಕ್ಲಾಸಾ? ಮತ್ತೆ ಅವಳೊಟ್ಟಿಗೆ ಯಾಕೆ ಹೋಗ್ತೀನಿ? ಈ ಕಡೆ. ಸುಷ್ಮಿತಾ. ಏನು ಜೋರು? ಓಕೆ, ಇವ್ರ ಹೆಸರು ಕೃತಿ. ಏನು? ಓಕೆ. ಸೊ ಇವ್ರು ನಿಮ್ಗೆ ಆಟ ಆಡಿಸ್ತಾರೆ. ಓಕೆ, ಅವ್ರು ಕೆಲವು ಗೇಮ್ಸ್ ಅನ್ನ ಮಾಡ್ತಾರೆ. ಓಕೆ, ರೆಡಿಯಾ? ಈಗ ನಿಮ್ ಗ್ರೂಪಲ್ಲಿ ಹಾಡು ಹೇಳುವವರು ಎಷ್ಟು ಜನ ಇದ್ದೀರಿ? ಯಾರು ಒಳ್ಳೆ ಹಾಡು ಹೇಳೋದು? ಯಾರು ಹಾಡು ಹೇಳ್ತೀರಲ್ಲ? ರೆಡಿ. ನಿಮ್ ಗ್ರೂಪಲ್ಲಿ ಯಾರು ಹಾಡು ಹೇಳ್ತೀರಿ? ಹಾಡುದಿಲ್ವಾ? ಅರ್ಥ. ಓಕೆ, ನಿಮ್ ಗ್ರೂಪಲ್ಲಿ ಹಾಡೋರು ಯಾರಿಲ್ಲ? ಒಂದಿದ್ದಾರೆ. ಓಕೆ ಓಕೆ. ನಿದ್ದೆ ಬರ್ತಾ ಉಂಟಾ? ಇಲ್ಲ. ಗೇಮಿಗೆಲ್ಲ ರೆಡಿ ಆಗಿದ್ದೀರಾ ಎಲ್ರು? ಆಚೆ ಕಡೆಯಿಂದ ಸೌಂಡೇ ಇಲ್ಲ. ದೊಡ್ಡವರಾದಂಗೂ ಜಾಸ್ತಿ ಸೌಂಡ್ ಮಾಡ್ಬೇಕು ನೀವು. ರೆಡಿ ಇದ್ದೀರಾ? ಸ್ವಲ್ಪ ನಾಚಿಕೆ ಜಾಸ್ತಿ, ಪರವಾಗಿಲ್ಲ. ಇವಾಗ ಆಡ್ಬೇಕಾದ್ರೆ ನಾಚಿಕೆ ಎಲ್ಲ ಬಿಟ್ಟು ಆಡ್ಬೇಕಾಯ್ತಾ? ಆವಾಗ ಹೆಂಗ್ ನಿಂತಿದ್ರೆ ಸುಮ್ಮನೆ ಲೈನ್ ಮಾಡಿ ಎಲ್ಲ ನಿಲ್ಲಿ. 1, 2, 3, 4 ಲೈನ್ ಮಾಡಿದ್ರಲ್ಲ, ಹಂಗೆ ನಿಲ್ಲಿ. ಅವಾಗ ನಿಂತಂಗೆ ಹೈಟ್ ವೈಸ್ ಅಲ್ಲಿ ಹೆಂಗ್ ಬೇಕಾದ್ರೂ ನಿಲ್ಲಿ. ನನಗೆಲ್ಲ ಕಾಣ್ತಿದ್ದೀರಾ? ಓಕೆನಾ? ಇದು ಯಾವ ಗೇಮ್ ಅಂತಂದ್ರೆ, ನಾನು ಏನ್ ಹೇಳ್ತೀನೋ ಆಯ್ತಾ, ಡಿಸೈಡ್ ಮಾಡಿದ್ರ ಲಾಸ್ಟಲ್ಲಿ? ನಾನು ಏನ್ ಹೇಳ್ತೀನೋ ಅದನ್ನ ಮಾಡಂಗಿಲ್ಲ, ಉಲ್ಟಾ ಮಾಡ್ಬೇಕು. ಇವಾಗ ನಿಮ್ ಸರ್ ಕೇಳಿದಾಗ ನೀವೇನಾದ್ರು ನಗು ಬರ್ತಾ ಇದೆಯಾ ಕೇಳಿದ್ರೆ ಇಲ್ಲ ಅಂತ ಹತ್ತು ಬಿಟ್ರಲ್ವಾ? ಅದೇ ತರ ಸ್ವಲ್ಪ ಚೇಂಜ್. ಇವಾಗ ಸೈಮನ್ ಸೇಸ್ ಅಂತ ಒಂದು ಗೇಮ್ ಇದೆ, ಅದನ್ನ ನಾನು ಸುಷ್ಮಿತಾ ಸೇಸ್ ಅಂತ ಮಾಡ್ಕೊಂಡಿದ್ದೀನಿ. ಅದೇ ಗೇಮ್. ಈಗ ನಾನು ಸುಷ್ಮಿತಾ ಸೇಸ್ ಸಿಂಗ್ ಅಂತಂದ್ರೆ ನೀವು ಸಿಂಗ್ ಮಾಡಂಗಿಲ್ಲ, ಡಾನ್ಸ್ ಮಾಡಬೇಕು. ಓಕೆನಾ? ಸುಷ್ಮಿತಾ ಸೇಸ್ ಸ್ಟ್ಯಾಂಡ್ ಅಂದ್ರೆ ನಿಂತ್ಕೊಳ್ಳೋಗಿಲ್ಲ, ಕೂತ್ಕೊಬೇಕು. ಓಕೆನಾ? ಗೊತ್ತಾಯ್ತಾ? ಯಾರು ಗೊತ್ತಾಗಿಲ್ಲ? ಅವಳೊಬ್ಬಳು ನಗಾಡ್ತಾ ಇದ್ದಾಳೆ. ನಿಂಗೆ ಗೊತ್ತಾಯ್ತಾ? ಓಕೆ. ಯಾರು ಗೊತ್ತಾಗಿಲ್ಲ? ಎಲ್ರಿಗೂ ಕ್ಲಿಯರಾ? ಇಲ್ಲಾಂದ್ರೆ ನಿಮ್ಮ ಪಕ್ಕದವ್ರ ಹತ್ರ ಕೇಳಿ, ಅವ್ರು ಫುಲ್ ಗೊತ್ತಿದ್ದವ್ರಿಗೆ. ಓಕೆನಾ? ಸ್ಟಾರ್ಟಾ? ಜೋರಾಗಿ ಸ್ಟಾರ್ಟಾ? ಓಕೆ. ಸುಷ್ಮಿತಾ ಸೇಸ್ ಸಿಂಗ್. ಸುಷ್ಮಿತಾ ಸೇಸ್ ಸಿಟ್. ಔಟ್ ಆದವ್ರು ಸೈಡಿಗೆ ಬನ್ನಿ. ಇವಳು ನೋಡ್ಕೊಂಡು, ಕೃತಿ ನೋಡ್ಕೊಂತಾಳೆ. ಔಟ್ ಆದವ್ರನ್ನೆಲ್ಲ ಸೈಡಿಗೆ ಕಳಿಸ್ತಾಳೆ. ನಾನು ನಿಮ್ಮನ್ನ ಮಾತ್ರ ಉಳ್ದವ್ರು ನೋಡ್ಕೊಂತೀನಿ. ಓಕೆನಾ? ಸುಷ್ಮಿತಾ ಸೇಸ್ ಡ್ಯಾನ್ಸ್. ಸುಷ್ಮಿತಾ ಸೇಸ್ ಜಂಪ್. ಔಟ್. ಹೋಗಿ. ಸುಷ್ಮಿತಾ ಸೇಸ್ ಸ್ಟ್ಯಾಂಡ್ ಸ್ಟಿಲ್. ಸುಮ್ಮನೆ ನಿಂತ್ಕೊಳ್ಳಿ. ಯಾರು ಸುಮ್ಮನೆ ನಿಂತಿದ್ದಾರೆ? ಇವರೆಷ್ಟು ಜನ ಸುಮ್ಮನೆ ನಿಂತಿದ್ದಾರೆ, ಅವ್ರನ್ನೆಲ್ಲ ಸೈಡ್ಗೆ. ಇವಳು ನಿಂತಿದ್ಯಾ ಪುಟ್ಟ? ಆಮೇಲೆ ಬರು, ಆಯ್ತಾ? ಬಾ. ಓಕೆ. ಸುಷ್ಮಿತಾ ಸೇಸ್ ಕ್ರೈ. ಅಳ್ಬೇಕು. ಸುಷ್ಮಿತಾ ಸೇಸ್ ಲಾಫ್. ಹಾ. ಸುಷ್ಮಿತಾ ಸೇಸ್ ಸ್ಲೀಪ್. ಸುಷ್ಮಿತಾ ಸೇಸ್ ಸಿಟ್. ಸುಷ್ಮಿತಾ ಸೇಸ್ ಸ್ಟ್ಯಾಂಡ್. ಸುಷ್ಮಿತಾ ಸೇಸ್ ಜಂಪ್. ಓಕೆ, ಎಲ್ಲರೂ ವಿನ್ನರ್ ಉಳಿದವರು. ಓಕೆನಾ? ಓಕೆ. ಇವಾಗ ವಾರ್ಮ್ ಅಪ್ ಸೆಷನ್ ಮುಗೀತು. ಇವಾಗ ನೆಕ್ಸ್ಟ್ ಗೇಮ್ ನಮ್ಮ ಕೃತಿ ಅವ್ರು ಆಡಿಸ್ತಿದ್ದಾರೆ. ರೆಡಿನಾ ಎಲ್ರು? ಹೀಗೆ ಮಾಡಿ, ರೆಡಿ? ಓಕೆ, ವೆರಿ ನೈಸ್. ಓಕೆ, ಪಾಯಸ ಕರಗಬೇಕೀಗ. ಓಕೆ, ಸ್ವಾತಂತ್ರ್ಯ ಹೋರಾಟಗಾರರು ಗುರ್ತ ಇದೆ? ಇಲ್ಲ, ಗುರ್ತ ಇಲ್ಲ. ಇಂಡಿಪೆಂಡೆನ್ಸ್, ಫ್ರೀಡಮ್ ಫೈಟರ್. ಫ್ರೀಡಮ್ ಫೈಟರ್ ಅದ ಹೆಸರು ಗೊತ್ತಾ? ಫ್ರೀಡಮ್ ಫೈಟರ್ ಅದ್ದು. ಓಕೆ,
ಫ್ರೀಡಮ್ ಫೈಟರ್ ಅದ ಹೆಸರು ಗೊತ್ತಿಲ್ಲ ಅಂತೆ. ಓಕೆ, ಒಂದು ಫೇವ್ರೆಟ್ ಫಿಲ್ಮ್ ಸ್ಟಾರ್ ಅದ ಹೆಸರು ಹೇಳ್ಬೋದಾ? ಅವಳಿಗೆ ಎಂತ ಸಹ ಗೊತ್ತಿಲ್ಲ, ಯಾಕಂದ್ರೆ ಪಾಯಸ ತಿಂದದ್ದು ಕರೆಕ್ಟಾ ಇಲ್ಲ. ಓಕೆ, ಫ್ರೀಡಮ್ ಫೈಟರ್ ಅದ ಹೆಸರು ಗೊತ್ತಾ ನಿಮ್ಗೆ? ಯಾರೆಲ್ಲ ಇದ್ದಾರೆ? ಎಂಕೊಂದು ರಿತಿಕ್ ಬಂಡ್ಲಕ್ಕಾಂಡ್ ಗಾಂಧೀಜಿ. ಓಕೆ, ಗಾಂಧೀಜಿ ಗುರ್ತು ಬೇತೆ ಎಲ್ಲ ಗುರ್ತಿದ್ಜಾ? ಓಕೆ, ಭಗತ್ ಸಿಂಗ್ ಗುರ್ತಾಣದ. ಓಕೆ, ನಿಮ್ಗೆಲ್ಲ ಗೊತ್ತೇ ಇದೆ ಹಾಗಾದ್ರೆ. ಓಕೆ, ಇದು ಸಿಂಪಲ್ ಗೇಮ್, ಏನಿಲ್ಲ. ಮೇಡಮ್ ಮೇಡಮ್ ಓಕೆ, ನಾನು ಗಾಂಧೀಜಿ, ನೇತಾಜಿ, ಸ್ವಾಮೀಜಿ ಅಂತ ಹೇಳ್ತೇನೆ. ಆಗ್ಬೋದಾ? ಹೇಳ್ಬೋದಲ್ಲ ನಾನು? ನನಗೆ ಕೊಡದೆ ಪಾಯಸ ತಿಂದಿದ್ದೀರಾ, ಹಾಗಾದ್ರೆ ನಿಮ್ಗೆ ನಾನು ಆಟ ಆಡಿಸ್ಬೇಕಲ್ಲ. ಗಾಂಧೀಜಿ, ನೇತಾಜಿ, ಸ್ವಾಮೀಜಿ ಅಂತ ಹೇಳ್ತೇನೆ. ಗಾಂಧೀಜಿ ಹೇಗಿರ್ತಾರೆ? ಕೋಲ್ ಹಿಡ್ಕೊಂಡು. ಯಾಕೆ ಕೋಲ್ ಹಿಡ್ಕೊಳ್ಳುದು? ಹೌದಾ, ಅಲ್ಲಿ ಗಾಂಧೀಜಿ ಅಂತ ಇದೆ, ಯಾಕೆ? ಓಕೆ, ನೇತಾಜಿ ನೇತಾಜಿ ಸೆಲ್ಯೂಟ್. ಓಕೆ, ಸ್ವಾಮೀಜಿ ಹೇಗಿರ್ತಾರೆ? ನಮಸ್ತೆ. ನಾವು ಯಾರು ಅನ್ಕೊಂಡ್ರೆ ನಮಸ್ತೆ ಅಂತ ಹೇಳ್ತೇವೆ. ಓಕೆ, ಗೇಮ್ ಸ್ಟಾರ್ಟಾ? ಓಕೆ, ಗೇಮ್ ಸ್ಟಾರ್ಟಾ? ಹೈಸ್ಕೂಲ್ ಗಾಯ್ಸ್, ಎನರ್ಜಿ ಇರಬೇಕು. ಸ್ಟಾರ್ಟ್ ಮಾಡುವ? ಓಕೆ, ಸ್ಟಾರ್ಟ್ ಮಾಡುವ. ರೆಡಿ ಸ್ಟಡಿ. ಗಾಂಧೀಜಿ, ಗಾಂಧೀಜಿ, ನೇತಾಜಿ, ಸ್ವಾಮೀಜಿ, ಗಾಂಧೀಜಿ. ಬಲೆ 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 ಬಲೆ, ಎಲ್ಲರೂ ಬನ್ನಿ. ಓಕೆ, ನೋಡ್ಬೇಕು ಸರಿ ಮಾಡ್ತಿದಾರಂತ. ಓಕೆ, ನೇತಾಜಿ, ಸ್ವಾಮೀಜಿ, ಸ್ವಾಮೀಜಿ, ಗಾಂಧೀಜಿ, ನೇತಾಜಿ, ಸ್ವಾಮೀಜಿ. ಓಕೆ, ಗಾಂಧೀಜಿ, ಗಾಂಧೀಜಿ. ನನ್ನನ್ನು ನಂಬಲಿಕ್ಕೆ ಇಲ್ಲ, ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತುಂಟ ಇಲ್ವ ಅಂತ ನೋಡುದು ನಾನೀಗ. ಓಕೆ, ಗಾಂಧೀಜಿ. ಬನ್ನಿ ಬನ್ನಿ. ಅವನಿಗೆ ಖುಷಿ ನೀವು ಔಟ್ ಆಗ್ತಿದ್ದೀರಾ ಅಂತ. ಔಟ್ ಆಗ್ಬಾರ್ದು ಈಗ. ಓಕೆ, ಮುಂದೆ ಬನ್ನಿ. ಓಕೆ, ಔಟ್ ಆಗ್ಬಾರ್ದು. ಒಮ್ಮೆ ಜೋರಾದ ಕ್ಲಾಪ್ ಕೊಡಿ ನೋಡಿ, ಅವರಿಗೆ ಎನರ್ಜಿ ಬರಬೇಕಲ್ಲ. ಓಕೆ, ನೇತಾಜಿ, ಸ್ವಾಮೀಜಿ, ಸ್ವಾಮೀಜಿ, ನೇತಾಜಿ, ಸ್ವಾಮೀಜಿ, ಗಾಂಧೀಜಿ, ನೇತಾಜಿ, ಸ್ವಾಮೀಜಿ, ಸ್ವಾಮೀಜಿ. ಸ್ವಲ್ಪರಿಗಿಜ್ಜಿ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಹೆಸರು ನಿಮ್ದು? ತೇಜಸ್. ದ್ವಿತಿ. ಓಕೆ, ತೇಜಸ್ ಗೋರ ಜೋರ ತಾಟಿ ಕೊಡ್ಲದಕ್ಕ. ಓಕೆ, ದ್ವಿತಿ, ಕಂಗ್ರ್ಯಾಚುಲೇಷನ್. ಹೀಗೆ ವಿನ್ ಆಗ್ತಾ ಇರಬೇಕು. ನಾನು ನಿಮಗೆ ಫ್ರೀಸ್ ಅಂದಾಗ ನೀವು ಡ್ಯಾನ್ಸ್ ಎಲ್ಲ ನಿಲ್ಲಿಸಿ ಫ್ರೀಸ್ ಆಗಬೇಕು. ಫ್ರೀಸ್ ಅಂದ್ರೆ ಗೊತ್ತಾ? ಸುಮ್ಮನೆ ಸ್ಟ್ಯಾಚು. ಓಕೆ, ನಾನು ಸ್ಟ್ಯಾಚು ಅಲ್ಲ. ಓಕೆ, ನಾನು ಸಾಂಗ್ ಪ್ಲೇ ಮಾಡ್ತೀನಿ. ಸಾಂಗ್ ಪ್ಲೇ ಮಾಡಿದ್ಮೇಲೆ ನಾನು ಸ್ಟ್ಯಾಚು ಅಂದಾಗ ಸಾಂಗು ನಿಲ್ಲಿಸ್ತೀನಿ, ಅವಾಗ ನೀವು ಸ್ಟ್ಯಾಚು ಆಗಬೇಕು. ಯಾರು ಮೂವ್ಮೆಂಟ್ ಮಾಡ್ತಾರೋ ನಮ್ದು ಈ ಮಕ್ಕಳೆಲ್ಲ ಇದ್ದಾರಲ್ಲ, ಅವರು ಜಡ್ಜಸ್ ಆಯ್ತಾ, ನಾನೇನು ಹೇಳಲ್ಲ, ಅವರೇ ಕರೀತಾರೆ, ನೀವು ಹೋಗಿ ಕೂತ್ಕೊಬೇಕು. ಓಕೆನಾ? ಸ್ಟಾರ್ಟ್ ಸ್ಟಾರ್ಟ್. ಕರೆಕ್ಟಾಗಿ ಡ್ಯಾನ್ಸ್ ಮಾಡಬೇಕು. ಜೋಶ್ ಜೋಶ್ ಬೇಕು. ಸ್ಟ್ಯಾಚು. ಅವನಲ್ವಾ? ಬ್ರೌನ್ ಶರ್ಟ್ ಅಲ್ವಾ? ಔಟ್. ಕರೆಕ್ಟ್ ಅಲ್ವಾ? ಓಕೆ, ಇವಾಗ ಪುಟ್ಟ ಒಂದು ಸ್ವಲ್ಪ ಆಚೆ ಹೋಗು. ಎಲ್ರಿಗೂ ಡ್ಯಾನ್ಸ್ ಮಾಡಕ್ ಜಾಗ ಬೇಕಲ್ವಾ? ಓಕೆ, ಫುಲ್ ಜೋಶಲ್ಲಿ ಲಾಸ್ಟಿಗೆ ಯಾರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ ಅಂತಾನೂ ಹೇಳ್ಬೇಕು. ಸಾಂಗ್ ಎಲ್ಲ ಗೊತ್ತಿತ್ತಾನೆ, ಡ್ಯಾನ್ಸ್ ಮಾಡಬೇಕು. ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ಹುಡುಗರು ಡ್ಯಾನ್ಸ್ ಚೆನ್ನಾಗಿ ಮಾಡಬೇಕು. ಸ್ಟ್ಯಾಚು. ವೈಟ್ ಕಲರ್. ಹೋಗ್ಬಿಟ್ಟ, ಕುತ್ಕೋ. ಆರುಷ ಔಟ್. ಚೆನ್ನಾಗಿ ಮಾಡ್ದಾಯ್ತಾ ಡ್ಯಾನ್ಸ್? ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಮಾಡ್ಬೋದು. ನಿಂತಲ್ಲೇ ಮಾಡಂಗಿಲ್ಲ, ಕಾಲೆಲ್ಲ ಎತ್ತಬೇಕು. ಸ್ಟ್ಯಾಚು. ಯಾರಾದ್ರೂ ಏನಾದ್ರು ಮಾಡಿದ್ರ?
ಬ್ಲೂ ಕಲರಾ? ಬ್ಲೂ ಆ್ಯಂಡ್ ಪಿಂಕಾ? ಬ್ಲೂ ಆ್ಯಂಡ್ ಪಿಂಕಾ? ಪಿಂಕ್ ಹುಡುಗಿನ ಅವಳು ಮಾಡಿದ್ಲಾ? ಹೌದಾ? ತಲೆ ಕಿರಿದ್ರೆ ಪರವಾಗಿಲ್ಲ, ಡ್ಯಾನ್ಸ್ ನಿಲ್ಬೇಕು. ಇಲ್ಲ ಇಲ್ಲ ಮಾಡಿ, ತಲೆ ಹಿಂಗೆಲ್ಲ ಅಂದ್ರೆ ಪರವಾಗಿಲ್ಲ, ಡ್ಯಾನ್ಸ್. ಓ ಇಲ್ಲ ಮಾಡಂಗಿಲ್ಲ, ಹೋಗು ಪುಟ್ಟ. ಸ್ಟ್ಯಾಚು ಅಂದ್ರೆ ಏನೂ ಮಾಡಂಗಿಲ್ಲ. ಕರೆಕ್ಟ್, ಥ್ಯಾಂಕ್ಸ್. ಅವನೇನೋ ಮಾಡ್ತಿದ್ದಾನೆ, ಕರೆಕ್ಟಾ? ಪರವಾಗಿಲ್ಲ. ಸ್ಟ್ಯಾಚು ಯಾರ ಒಟ್ಟು ಸುಮ್ಮನೆ ಹೇಳ್ತೀಯ? ಸ್ಟ್ಯಾಚು ಅವನು ತಾನೆ? ಅವನು ಹಾ, ಮಿಡಲ್ ಪುಟ್ಟ ಬಾ, ಸಾಕು. ಈಚೆ ಬಾ, ಪ್ರದ್ಯುಮ್ನ ಬಾ. ಹಾ ಹಾ ಮಾಡಿ. ಎಲ್ಲರೂ ಫೇವ್ರೆಟ್ ಸಾಂಗ್ ಅದು. ಸ್ಟ್ಯಾಚು ಬ್ಲೂ ಕಲರ್. ಬ್ಲೂ ಕಲರ್ ಔಟ್. ಬ್ಲ್ಯಾಕ್ ಔಟಾ? ಯಾರು ಔಟು? ಫಸ್ಟ್ ಒನ್ನಾ? ಫಸ್ಟ್ ಒನ್ ಔಟ ಪುಟ್ಟ? ಬಾ, ಓಕೆ. ಅವಳು ಬ್ಲೂ ಔಟ್ ಅಲ್ಲ ಪುಟ್ಟ? ಹೋಗಿ ಕೂತ್ಕೊ. ಇವರಾ ಔಟಾ? ಇಲ್ಲ, ವಾಪಸ್ ಮಾಡೋಣ. ಸ್ಟ್ಯಾಚು ಇದು ವಿನ್ನರ್ ಡಿಸೈಡ್ ಮಾಡೋದು ಬಹಳ ಕಷ್ಟ ಆಗ್ತಾ ಉಂಟು. ಈಗ ಒಂದು ಕೆಲಸ ಮಾಡುವಾ, ಇವ್ರನ್ನ ಆಯ್ತು ಪುಟ್ಟ, ಸಾಕು, ಥ್ಯಾಂಕ್ ಯು. ಇಲ್ಲೇ ರೀ, ಇವ್ರು 4 ಜನಕ್ಕೆ ನಾನು ಒಂದು ಟಂಗ್ ಟ್ವಿಸ್ಟರ್ ಕೊಡ್ತೆ, ಓಕೆನಾ? ನೀವು ಸ್ಟ್ಯಾಚು ಇಂದ ಬಿಡಿ, ಓಕೆ? ಫ್ರೀ ಆಗಿ, ಓಕೆನಾ? ಹಾ, ನಿಂದು ಕೇಳುವಾ, ಆಯ್ತಾ? ಈ 4 ಜನದಲ್ಲಿ ವಿನ್ನರ್ ಯಾರು ಅಂತ ಗೊತ್ತಾಗ್ಬೇಕಲ್ವಾ? ಅದಕ್ಕೆ ನಾನು ಒಂದು ಟಂಗ್ ಟ್ವಿಸ್ಟರ್ ಕೊಡ್ತೆ ಇವ್ರಿಗೆ. Betty but a bit of better, but the bit of better was bitter. So Betty but a bit of better and made the bit of bitter better. ನಂಗೆ ಏನು ಬೆಟ್ಟಿ ಏನು ಅರ್ಥ ಆಗಿಲ್ಲ. ನಿಮ್ಗೆ ಅರ್ಥ ಆಯ್ತಾ? ಇಲ್ಲ, ನಾನು ಕೊಟ್ಟಿದ್ದು ಹೇಳಬೇಕು, ಓಕೆನಾ? ಈಸಿ ಇರೋದು ಕೊಡ್ತೀನಿ. ವೆರಿ ಗುಡ್. ಎಲ್ಲಿದೆ ಪುಟ್ಟ? ವೆರಿ ನೈಸ್. ಬಟ್ ನಮ್ಗೆ ಯಾರಿಗೂ ಹೇಳಕ್ ಬರಲ್ಲ, ಇನ್ನೊಂದ್ಸಲ ಹೇಳುವ. ಆಯ್ತಾ? ಈಗ ಯಾವ ಟಂಗ್ ಟ್ವಿಸ್ಟ್ ಅಂದ್ರೆ ವೆರಿ ಈಸಿ, ಆಯ್ತಾ? ರೆಡ್ ಲಾರಿ, ಯೆಲ್ಲೋ ಲಾರಿ ಬೇಡ, ರೆಡ್ ಲಾರಿ, ಗ್ರೀನ್ ಲಾರಿ, ಆಯ್ತಾ? ವೆರಿ ಈಸಿ. 5 ಸಲ ಹೇಳಬೇಕು, ನಿಲ್ಸಂಗಿಲ್ಲ. ಯಾರು ಕರೆಕ್ಟಾಗಿ ಹೇಳ್ತಾರೋ ಅವ್ರು ವಿನ್ನರ್. ರೆಡ್ ಲಾರಿ, ಗ್ರೀನ್ ಲಾರಿ. Red lorry, green lorry, red lorry, green lorry. ಕಂಟಿನ್ಯೂ ಮಾಡು. Red lorry, green ಲಾರಿ ಹೊಸದು. ಹಾ ಆಯ್ತು, ವೆರಿ ಗುಡ್. ನೀನು? red lorry, green lorry, red lorry, green lorry, red lorry, green lorry, red lorry, green lorry, red lorry, green lorry. ಸ್ವಲ್ಪ ಮಿಸ್ ಆಯ್ತು, ಪರವಾಗಿಲ್ಲ. ಇವನ್ಗಿಂತ ಅವಳು ಬೆಟರ್ ಆಗಿ ಹೇಳಿದ್ಲು. ಇನ್ಯಾರಾದ್ರೂ ಚೆನ್ನಾಗಿ ಹೇಳ್ತಾರ ನೋಡೋಣ. ರೆಡ್ ಲಾರಿ, ಗ್ರೀನ್ ಲಾರಿ. Red lorry, green lorry, red lorry, green lorry. ವೆರಿ ನೈಸ್, ಅಡ್ಡಿಲ್ಲ, ಗುಡ್ ಟ್ರೈ. ಆಯ್ತಾ? ನೀನ್ ಪುಟ್ಟ? Red lorry, green lorry, red lorry, green lorry, red lorry, green lorry, red lorry, green lorry. ರೆಡ್ ಲಾಲಿಪಾಪ್, ಗ್ರೀನ್ ಲಾಲಿಪಾಪ್ ಅಂದಂಗೆ ಆಯ್ತು ಅಲ್ವಾ? ವೆರಿ ನೈಸ್. ಆಯ್ತಾ? ಇವಳು ವಿನ್ನರ್ ಈಗ, ಆಯ್ತಾ? ನಿನ್ನ ಹೆಸರೇನು ಪುಟ್ಟ? ಸ್ಮೃತಿ. ಏನು ಓದ್ತಿದ್ಯಾ? 7th ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? Little Rock Indian School. ಲಿಟಲ್ ರಾಕ್. ಹಾ, ಲಿಟಲ್ ರಾಕಲ್ಲಿ ಕಲಿತಿದ್ಯಾ? ಅದಕ್ಕೆ ಚೆನ್ನಾಗಿ ನಾಲ್ಗೆ ಓಡ್ತಾ? ಓಕೆ. ಸ್ಮೃತಿ ಅಲ್ವಾ? ಸ್ಮೃತಿಗೆಲ್ಲ ಒಂದು ಕ್ಲಾಪ್ಸ್ ಹಾಕಿ ಕಂಗ್ರಾಟ್ಸ್ ಹೇಳಿ. ಕಂಗ್ರ್ಯಾಚುಲೇಷನ್ ಸ್ಮೃತಿ ಅಂತ. ವೆರಿ ನೈಸ್. ಆಯ್ತಾ? ಎಲ್ಲ ಡಾನ್ಸ್ ಚೆನ್ನಾಗಿ ಮಾಡಿದ್ರಿ. ಮಲಮಲ್ಲಕ್ಕೆ ಹಾಕಿ ಅಲ್ವತ್ತ? ಓಕೆ, ನಮ್ಮ ರಾಷ್ಟ್ರಪಕ್ಷಿ ಯಾವುದು? ರಾಷ್ಟ್ರಪಕ್ಷಿ ಕೋಗಿಲೆ. ಓ, ಕೋಗಿಲೆ. ಬಾರಿ ಒಂಚೂರು ಕಮ್ಮಿಡ್ ಬಂಡೆ ಕೋಗಿಲೆ. ಓಕೆ, ರಾಷ್ಟ್ರಪಕ್ಷಿ? ಗಿಣಿ. ಓಕೆ, ಗಿಣಿ ಆಡು ಏನು చెప్పియా? ಓಕೆ, ಒಟ್ಟು ಒಂದೇ ಗಿಣಿ.
ಓಕೆ ಹೇಳಿ. ನಮ್ಮ ರಾಷ್ಟ್ರ ಪಕ್ಷಿ ಈಗಲ್. ಈಗಲ್. ಈಗಲ್ ನಾನು ಕನ್ನಡ ಮೀಡಿಯಮಲ್ಲಿ ಕಲ್ತದ್ದು. ಈಗಲ್ ಅಂದ್ರೆ ಎಂತ ಇಂಗ್ಲಿಷಲ್ಲಿ, ಕನ್ನಡದಲ್ಲಿ? ಕೋಗಿಲೆ. ಇದಕ್ಕಿಂತ ಅದ್ಭುತವಾದ ಆನ್ಸರ್ ಎಲ್ಲಿ ಸಿಗ್ಲಿಕ್ಕಿಲ್ಲ. ಈಗಲ್ ಅಂದ್ರೆ ಥ್ಯಾಂಕ್ ಯು, ಕನ್ನಡಕ್ಕಾಗಿ ಧನ್ಯವಾದಗಳು. ಓಕೆ, ನಮ್ಮ ರಾಷ್ಟ್ರ ಪಕ್ಷಿ ಓ ಪ್ಯಾರೋಟ್. ಪ್ಯಾರೋಟ್. ಓಕೆ, ಕನ್ನಡ ಬಚಾವ್. ಓಕೆ, ರಾಷ್ಟ್ರ ಪಕ್ಷಿ ಆರ್ಟ್ರಿಚ್. ಅದ ನೋಡಿದ್ದೀರಾ? ನೋಡ್ಲಿಕ್ಕೆ ಸಿಕ್ಕಿದ್ರಲ್ಲ. ಅಯ್ಯೋ, ನೋಡಿದ್ರೆ ಸಿಗ್ಲಿಕ್ಕೆ. ಇದಕ್ಕೆ ಮಂಗಳೂರು ಝೂಗೆ ಹೋಗಿದ್ದೀರಾ? ಮಂಗಳೂರು ಝೂಗೆ ಹೋಗಿದ್ದೀರಾ? ಇಲ್ಲ, ಚಾನ್ಸೇ ಇಲ್ಲ. ಚಕ್ ಅಲ್ಲಿ ಫೋಟೋದಲ್ಲಿ ಮಾತ್ರ. ನೆಕ್ಸ್ಟ್ ಟೈಮ್ ಖಂಡಿತ ನೋಡಬೇಕು. ಓಕೆ, ರಾಷ್ಟ್ರ ಪಕ್ಷಿ ಕೋಳಿ. ಕೋಳಿ ತಿನ್ನೋರಿಗಿಷ್ಟನಾ ತುತ್ತುವರೆಗಿಷ್ಟನಾ? ರಡ್ಲೆ ಸ್ಟೇಜ್. ರಡ್ಲೆ ಸ್ಟೇಜ್ ವೆಜ್ ಅಪಂಡ ಮಲ್ತು ಅಣ್ಣ. ಓಕೆ, ರಾಷ್ಟ್ರ ಪಕ್ಷಿ ಕಂಗಾರು. ಇಡಬಲ್ಲ ಸರ್, ಇಡಬಲ್ಲ. ಕಾಂಗಾರು ಯಾಪ ಪಕ್ಷಿ ನಿಂಗೆ ಪನ್ನೆ ತುಕ ತಪ್ಪನ್ಸರ್ ಕೊರ್ರೆ ಬನ್ನಿ ಅಂತ ತಪ್ಪಂತ. ಒಂಚೂರು ಪಕ್ಷಿ ಆಡಲ್ಲ ಪಣಲಿ ಅತ್ತ ಎನ್ನ ಮರ್ಯಾದೆಗೆ. ಮರ್ಯಾದೆಗೆ ಒಂದು ಪಕ್ಷಿ ಆಡಲ್ಲ ಪುದರ್ ಬಂತೊಳಿಯದ ಮಲ್ಲೇಜ್. ಕಾಂಗಾರು ನಡಪುಣ್. ಓಕೆ, ಕಾಂಗಾರು ಒಂಜಿ ಎಂಚ ಎಪ್ಪುಣ ಅಂತ ಪಣಲಿಯಾ? ಅವು ಪಕ್ಕಿದಲ್ಲ ಕಣೆಪ್ಪು. ಕಾಂಗಾರು ಪಕ್ಕಿದಳಕ ಇಪ್ಪುಡು. ಕಾಂಗಾರು ಹೇಗಿರ್ತದೆ ಅಂದ್ರೆ ಹಕ್ಕಿ ತರ ಇರ್ತದೆ, ನೆನಪಿಡ್ಕೋಬೇಕು. ಅನ್ವಿತ್ ಹೇಳಿದ್ದು. ಓಕೆ, ಬಾವಲಿ. ಬಾವಲಿ. ಓಕೆ, ನೆಕ್ಸ್ಟ್. ಓ ಮಾರೆ, ಓ ಪನ್ನಿ ತುಕ್ಕ. ಓ ಯಾವುದು? ಪಿಲಿ. ನಮ್ಮ ಈಗ ಇಲ್ಲೆಲ್ಲ ಎಂತ ಆಗ್ತಾ ಇದೆ ಅಂದ್ರೆ ಪಕ್ಷಿಗಳೆಲ್ಲ ಪ್ರಾಣಿಗಳಾಗ್ತಾ ಇವೆ. ನೋಡುವ ನೆಕ್ಸ್ಟ್ ಎಂತ ಎಂತ ಪಕ್ಷಿಗಳು ಬರ್ತದೆ ಅಂತ. ಬೌ ಬೌ ಹೇಳುವ ಬೆಕ್ಕು. ಒಮ್ಮೆ ಆ ಬೌ ಬೌ ಹೇಳುವ ಬೆಕ್ಕು ಯಾವ ರೀತಿ ಸೌಂಡ್ ಮಾಡ್ಬೋದು? ಬೌ. ಒಂದು ರಾತ್ರಿಯಲ್ಲಿ ಒಂದು ಕೊಲೆಗ ಆಗಿದಾಗೆ ಆಗಿತ್ತು. ಓಕೆ, ನೆಕ್ಸ್ಟ್. ಪೈನಾಪಲ್. ನಂಗೆ ಕನ್ಫ್ಯೂಸ್ ಆಗ್ತಾ ಉಂಟು ನಾನು ಯಾವ ರೀತಿ ಪ್ರಶ್ನೆ ಕೇಳಿದೆ ಅಂತ. ಓಕೆ ಸರ್, ನೀವು ಹೇಳಿ, ಎಂತ ಹೇಳ್ತೀರಿ? ನಾಯಿ. ನಾಯಿ. ಓಕೆ, ನಾಯಿ. ನೀವು? ಗುಬ್ಬಚ್ಚಿ. ಗುಬ್ಬಚ್ಚಿ. ಓಕೆ, ಎಲ್ಲರೂ ರೈಟ್ ಆಗಿ ಆನ್ಸರ್ ಕೊಡ್ಬೇಕೀಗ. ಓಕೆ, ನಮ್ಮ ರಾಷ್ಟ್ರ ಪಕ್ಷಿ ಯಾವುದು? ಪಿಕಾಕ್ ಅಂದ್ರೆ? ಓಕೆ, ನವಿಲು ಕರೆಕ್ಟಾ? ಓಕೆ, ಖುಷಿ ಆಗ್ತದೆ ನವಿಲ ನೋಡಿದ್ರೆ. ಓಕೆ, ಈಗ ಮತ್ತೊಂದು ಕ್ವಶನ್ ಕೇಳ್ತೇನೆ, ಕರೆಕ್ಟ್ ಆನ್ಸರ್ ಕೊಡಬೇಕು. ಓಕೆ, ಕರೆಕ್ಟ್ ಆನ್ಸರ್ ಕೊಡಬೇಕು. ಮನುಷ್ಯನಿಗೆ ಎಷ್ಟು ಕಾಲು ಎಷ್ಟು ಕೈ? 4 ಕಾಲು. 10 ಕೈ. ಇರ್ನ ರಾವಣನ ವೇಷ ಉಂಡೆ? ಉಂಡು. ಅಷ್ಟಮಿದ. ಅಷ್ಟಮಿ ಅದು ರಾವಣ, ಅದಕ್ಕೆ 10 ಕೈ 10 ಕಾಲು. ಕರೆಕ್ಟ್ ಆನ್ಸರ್ ಕೊಡ್ರಿ. ಯಾನ್ ಏನದ ಪಣುವೆ ನಿಖಲವನ್ಗೆ ಏನು ವಾರ ಏನು? ಇದು ಮನುಷ್ಯಗೆ ಸರ್ ದುಂಬಲಿ. ಮನುಷ್ಯಗೆ ಏತ್ ಕಾರು ಏತ್ ಕೈ? ರಡ್ಡು ಕಾರು ರಡ್ಡು ಕೈ. ರಡ್ಡು ಕಾರು ರಡ್ಡು ಕೈ ಬೊಕ್ಕದ ಅದೊಂದು ಅಕ್ಕದ ಭಾಷೆ ಜತಕ್ಕೆ ಏನು ಅಲತ್ತ ಎಂಕೊಂಜಿ ಔಟ್ ಹೊಡಿತದೆ. ಐಕನ್ ಸರಿ ಆನ್ಸರ್ ಕೊಡ್ನಿ ಅಂತ ಪಣದುಲ್ಲ ಅರ್ಜೋ ಸುಡತೆ. ಕಂಗ್ರಾಚುಲೇಷನ್ ತುಕ. ಮನುಷ್ಯಗೆ ರಡ್ಡು ಕಾರು ರಡ್ಡು ಕೈ. ಜೋರನ ಕ್ಲಾಪ್ ಕೊರ್ಲೆ ತುಕ. ಓಕೆ, ನಾನ್ ನಿಮ್ಮ ಹತ್ರ ಬರ್ತೀನಿ, ಕೈ ಹಿಂಗ್ ಮಾಡಿ ಅಷ್ಟೇ. ಓಕೆನಾ? ಒಂದೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ. ಕಂಟಿನ್ಯೂ. ಅವನು ತುಂಬಾ ಜೋರಿದ್ದ. ಓ, ಅವನ್ ತುಂಬಾ ಜೋರಿದ್ದ. ನೆಕ್ಸ್ಟ್ ಯಾರು? ಯಾರಿಗೂ ಅನ್ಕೊಂಡ್ರೆ ಇಷ್ಟನೇ ಇರ್ಲಿಲ್ಲ. ಛೇ, ಯಾರಿಗೂ ಅನ್ಕೊಂಡ್ರೆ ಇಷ್ಟನೇ ಇರ್ಲಿಲ್ಲ. ಯಾರಿಗೂ ನನ್ನ ಕಂಡ್ರೆ ಇದು ಬೇಡ, ಇದು ಅದು ಕಟ್ ಆಯ್ತಾ? ಮತ್ತೆ ಮತ್ತೊಂದು ಸೆಂಟೆನ್ಸ್ ಥಿಂಕ್ ಮಾಡು. ಯಾರಿಗೂ ಅವನ್ ಕಂಡ್ರೆ ಇಷ್ಟ ಇರ್ಲಿಲ್ಲ ಅಂತ. ಯಾಕೆ ಪಾಪ? ನೀನ್ ಹೇಳ್ತೀಯಾ? ಯಾಕಂದ್ರೆ ಅವನಿಗೆ ಸಿಟ್ಟು ಜಾಸ್ತಿ. ಓ ನೈಸ್. ಯಾಕಂದ್ರೆ ಅವನಿಗೆ ಸಿಟ್ಟು ಜಾಸ್ತಿ, ಅದಕ್ಕೆ ಯಾರಿಗೂ ಆ ರಾಜನ್ ಕಂಡ್ರೆ ಆಗ್ತಿರ್ಲಿಲ್ಲ. ಯಾರು ಹೇಳ್ತೀರಾ? ನೀನ್ ಹೇಳ್ತೀಯಾ? ಹಾ, 1 ಸೆಕೆಂಡ್. ಒಬ್ಬ ಒಂದು ಅವನಿಗೆ ಕೊಂದಾಗ ಬಂದ, ಆದ್ರೆ ಅವನನ್ನ ಹೊಡೆದಾಕ್ದ. ಓ, ಒಬ್ಬ ಅವನನ್ನು ಕೊಂದಾಕಕ್ ಬಂದ, ಅವನವನು ಹೊಡೆದಾಕದ. ರಾಜ ಹೊಡೆದಾಕದ ಯಾರು ಕೊಲ್ಲಕ್ ಬಂದ ಅವನನ್ನ. ಓಕೆ, ನೆಕ್ಸ್ಟ್ ಯಾರು?
ಅವನಿಗೆ ಯಾರನ್ನು ಕಂಡ್ರೆ ಇಷ್ಟ ಇರಲಿಲ್ಲ. ಯಾರಿಗೂ ಅವನನ್ನ ಕಂಡ್ರೆ ಇಷ್ಟ ಇಲ್ಲ, ಅವನಿಗೂ ಯಾರನ್ನ ಕಂಡ್ರು ಇಷ್ಟ ಇರಲಿಲ್ಲ. ವೆರಿ ಸ್ಯಾಡ್ ಸ್ಟೋರಿ. ಹಾ, ಕಂಟಿನ್ಯೂ. ಆ ಬಂದವನನ್ನು ಅವನು ಜೈಲಿಗೆ ಹಾಕಿದ. ಕೊಲ್ಲಕ್ ಬಂದಲ್ಲ, ಅದಕ್ಕೆ ಜೈಲಿಗೆ ಹಾಕದ ಅಂತೆ. ಓಕೆ, ಸತ್ತು ಹೋಗಿಲ್ಲಪ್ಪ, ನೀ ಕೊಲ್ಲಕ್ ಬಂದದಷ್ಟೆ. ಜೈಲಿಗೆ ಹಾಕದ. ಆಮೇಲೆ ಅವನ ಹೆಸರು ವೀರಜ. ವೀರಜನ ಅಥವಾ ವೀರಪ್ಪನ? ವೀರಜ. ಕೊಲ್ಲಕ್ ಬಂದವನ ಹೆಸರು ವೀರಜನ ಅಥವಾ ರಾಜನ ಹೆಸರು? ರಾಜನ ಹೆಸರು ವೀರಜ. ಓಕೆ, ಹಾ. ಅವನು ಜೈಲಿಗೆ ಹಾಕಿದವನಿಗೆ ಕಠಿಣವಾದ ಶಿಕ್ಷೆ ಕೊಡ್ತಿದ್ದ. ವಾವ್, ಪಠ್ಯ ಪುಸ್ತಕದಲ್ಲಿ ಬರುವಂತಹ ಸೆಂಟೆನ್ಸ್, ಕಠಿಣವಾದ ಶಿಕ್ಷೆ ಕೊಟ್ಟ. ಆಮೇಲೆ ನೆಕ್ಸ್ಟ್ ಯಾರು? ಅವನನ್ನ ಜನರು ಮಂಗ ಅಂತ ಕರೀತಿದ್ರು. ರಾಜನ ಆ ಥರ ಕರೀಬಾರ್ದು, ತಪ್ಪಲ್ವಾ? ಈ ತರ ಎಲ್ಲ ಹೇಳಂಗಿಲ್ಲ. ಒಂದ್ ಸ್ವಲ್ಪ ಚಂದ ಗಟ್ಟಿಯಾದ ಕತೆ ಇರ್ಬೇಕು, ಆಯ್ತಾ? ಹಾ. ವೀರಾಜ ಒಬ್ಬ ದೈತ್ಯ ಜೀವ ಆಗಿದ್ದ. ಈ ತರ ಸ್ಟ್ರಾಂಗ್ ಸ್ಟೋರೀಸ್ ಹುಟ್ಟಾಗ್ಬೇಕು. ವೀರಾಜ ಒಬ್ಬ ದೈತ್ಯ ಎಂತ ದೇಹ, ದೈತ್ಯ ಜೀವಿ ಆಗಿದ್ದ. ಓ, ಮನುಷ್ಯ ಅಲ್ವಾ ಅವನು? ದೈತ್ಯ ಜೀವಿ ಅಂತೆ. ಓಕೆ ಓಕೆ, ಹಾ. ಅವನ ಹತ್ರ ತುಂಬಾ ಕುದುರೆ ಇತ್ತು. ರಾಜನ ಹತ್ರ ಕುದುರೆ ಇರುತ್ತಲ್ಲ, ಹಂಗೆ ವೀರಾಜ ದೈತ್ಯ ಜೀವಿ ಕುದುರೆ ಇಟ್ಕೊಂಡಿದ್ದ. ಅವನಿಗೆ 2 ಕೈ, ಅವನಿಗೆ 2 ತಲೆ ಇತ್ತು. 2 ತಲೆನಾ? ದೈತ್ಯ ಜೀವಿಗೆ 2 ತಲೆ ಇತ್ತು. ಬಾ ಇಲ್ವಾ? ಅವನ ಅರ್ಧ ಸೈನ್ಯವನ್ನು ಸಾಯಿಸ್ಬಿಟ್ಟಿದ್ದ. ಯಾಕೆ ಅಂತ ಕೇಳ್ಬೋದಾ? ಇಲ್ವಾ ಇಲ್ವಾ ಇಲ್ವಾ, ಯಾಕೆ ಅಂತ ರೀಸನ್ ಕೊಟ್ಟೋಗು. ಯಾಕಂದ್ರೆ ರಾಜನನ್ನು ಸಾಯಿಸ್ಲಿಕ್ಕೆ ಬರುವಾಗ ಸೈನಿಕರು ತಡಿತಾರಲ್ಲ, ಅದಕ್ಕೆ ಅವರನ್ನು ಸುಕ್ಕೊಂಡು ಬಿಟ್ಟು. ಹಾ, ಈಗ ನನಗೆ ಅರ್ಥ ಆಗ್ಲಿಲ್ಲ. ಆಯ್ತು, ಮುಂದುವರಿಸಿ. ಅವರಲ್ಲಿ ಜೋರಾಗಿ ಮಳೆ ಬರ್ತಿತ್ತು. ಆ ಊರಲ್ಲಿ ಜೋರಾಗಿ ಮಳೆ ಬರ್ತಿತ್ತು. ಆಮೇಲೆ 2 ತಲೆ 3 ಆಯ್ತಾ? ಹೇಳಿ. ಮತ್ತೆ ಅಲ್ಲಿನ ರಾಜ ಶಾಲೆಗಳಿಗೆ ರಜೆ ಕೊಟ್ಟ. ವಾವ್, ತಡೀರಿ, ಇದು ಮಕ್ಕಳು ಬಯಸುವಂತಹ ಕಥೆನೆ ಹುಟ್ಟಾಕ್ತಿದ್ದಾರೆ. ಶಾಲೆಗೆ ರಜೆ ಕೊಟ್ಟಾದ್ಮೇಲೆ ಏನಾಯ್ತು? ಮನೆಯಲ್ಲೇ ಎಕ್ಸಾಮ್ ಕೊಟ್ಟ. ಆನ್ಲೈನ್ ಎಕ್ಸಾಮ್. ಅಲ್ಲೆಲ್ಲ ಕೂತ್ಕೊಳ್ಳ. ಅಲ್ಲ, ನಾನೇ ಬರ್ತೀನಿ. ಮನೆಯಲ್ಲಿ ಆನ್ಲೈನ್ ಎಕ್ಸಾಮ್ಸ್ ಆಗ ಕಾಲಕ್ಕೆ, ಒಂದಾನೊಂದು ಕಾಲದಲ್ಲಿ ಆಯ್ತು. ರಾಜನ ಎಕ್ಸಾಮ್ ಅನ್ನು ಬ್ಯಾನ್ ಮಾಡಿಬಿಟ್ಟ ಚೈನಾ. ಇದು ಕತೆ ಸರಿ ಇಲ್ಲ ಇದು. ಈಗ ನಾನು ಮಧ್ಯೆ ಒಂದು ಸೆಂಟೆನ್ಸ್ ಆಡ್ ಮಾಡ್ಲಾ, ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ? ಹಾ. ಅವನಿಗೆ 10 ಮಕ್ಕಳಿದ್ರು. ಮಕ್ಕಳ ಕತೆ ಹೇಳಿ ನೋಡೋಣ. ಅದರಲ್ಲಿ ಒಬ್ಬನ ಹೆಸರು ರಾಜ. ಆಯ್ತು, ಇನ್ನು 10 ಜನರ ಹೆಸರು ಹೇಳ್ತಾ ಹೋಗುದು ಬೇಡ ನೀವು. ಅವನು ಸನ್ಯಾಸಿಗೆ ಹೋಗಿ ಉಳಿದ ಎಲ್ಲ ಮಕ್ಕಳನ್ನು ಶಾಲೆಗೆ ಕಳಿಸಿದ. ಅವನು ಸನ್ಯಾಸಕ್ಕೆ ಹೋದ್ನಾ? ಅವನು ಕಾಡಿಗೆ ಹೋದ, ಉಳಿದ ಮಕ್ಕಳನ್ನ ಶಾಲೆಗೆ ಕಳಿಸಿದ. ಗುರುಕುಲ ಸಿಸ್ಟಮ ಇರಲಿ. ಯಾರು ಹೇಳ್ತೀರಾ? ಲಾಸ್ಟ್ 3 ಜನಕ್ಕೆ ಚಾನ್ಸ್, ಆಯ್ತಾ? ಅವನ ಮಕ್ಕಳು ರಾಕ್ಷಸರು. ಅವನು ದೈತ್ಯ ಜೀವಿ, ಅವನ ಮಕ್ಕಳು ರಾಕ್ಷಸರು. ಅಯ್ಯೋ, ನೀನೇ. ಅವನ ಹತ್ರ ಒಂದು ಬಂಗಾರದ ಚಿನ್ನ ಇತ್ತು. ಅವನತ್ರ ಒಂದು ಬಂಗಾರ ಚಿನ್ನ ಇತ್ತು. ಆಯ್ತು, ಇದು ಲಾಸ್ಟ್. ಈಗ ಕತೆ ಎಂಡ್ ಯಾರು ಮಾಡ್ತೀರಾ? ಇಬ್ರು ಬೇಕು ನಂಗೆ. ನೀನು ಮಾಡು. ಕಂಟಿನ್ಯೂ. ಕತೆ ಎಂಡ್ ಮಾಡಬೇಕು. ಕಾಡಿಗೆ ಹೋಗುವಾಗ ಅಲ್ಲಿ ಪಾಚಿಯಲ್ಲಿ ಜಾರಿ ಬಿದ್ದು ತೀರಿ ಹೋದ. ಕಾಡಿಗೆ ಹೋಗ್ಬೇಕಾದ್ರೆ ಪಾಚಿಯಲ್ಲಿ ಜಾರಿ ಬಿದ್ದು ತೀರಿ ಹೋದ ಅಂತ. ಆಯ್ತು, ಕತೆ ಮುಗೀತು.